ಹಿಂದುತ್ವದ ಲ್ಯಾಬೊರೇಟರಿ. ಹಿಂದುಳಿದ ಜಾತಿಯ ಮಕ್ಕಳಿಗೆ ಹಿಂದುತ್ವದ ಅಫೀಮನ್ನ ತಿನ್ನಿಸಿ ಇವತ್ತು ಅವರು ಒಡೆದಾಟ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತಾರೆ. ಅನೇಕ ಕರಾವಳಿ ಪ್ರದೇಶದಲ್ಲಿ ಕೊಲೆಗಳಾಗಿದ್ದಾವೆ. ಇವೆಲ್ಲವೂ ಕೂಡ ಬಿಜೆಪಿಯವರ ಕುತಂತ್ರದಿಂದ ಆಗಿರ್ತಕ್ಕಂಥದ್ದು, ಬಜರಂಗ ದಳದವರ ಕುತಂತ್ರದಿಂದ ಆಗಿರ್ತಕ್ಕಂಥದ್ದು. ಕಟೀಲ್ ಅಂತೇನಮ್ಮ, ನಳಿನ್ ಕುಮಾರ್ ಕಟೀಲ್ ಅನ್ನೋದವ್ರ ಊರಲ್ವಾ? ದೇವಸ್ಥಾನ ಬೇಡ ಬಿಡಪ್ಪ. ಹಾಗಾದ್ರೆ ಅವನು ಹೇಳ್ತಾನೆ, ಚರಂಡಿ ಮಾಡೋದ್ರ ಬಗ್ಗೆ ಮಾತಾಡಬೇಡಿ, ರಸ್ತೆ ಮಾಡೋದ್ರ ಬಗ್ಗೆ ಮಾತಾಡಬೇಡಿ, ಬ್ರಿಡ್ಜ್ ಮಾಡೋದ್ರ ಬಗ್ಗೆ ಮಾತಾಡಬೇಡಿ, ನೀವೇನಿದ್ರು ಲವ್ ಜಿಹಾದ್ ಬಗ್ಗೆ ಮಾತಾಡಿ. ಒಬ್ಬ ರಾಜ್ಯ ಬಿಜೆಪಿ ಪಕ್ಷದ ಅಧ್ಯಕ್ಷ ಅವರ ಕಾರ್ಯಕರ್ತರಿಗೆ ಹೇಳ್ತಕ್ಕಂಥ ಮಾತು ನಿಮ್ಗೆಲ್ಲ ಗೊತ್ತಿರ್ಬೋದು. ಕುಮಟಾದಲ್ಲಿ ಒಬ್ಬ ಪರೇಶ್ ಮೆಸ್ತಾ ಅಂತ ಅವನು ಸತ್ತೋಗಿದ್ದ. ಪರೇಶ್ ಮೆಸ್ತಾ ಅಲ್ಲ, ಪರೇಶ್ ಮೆಸ್ತಾ. ಅದೊಂದು ದೊಡ್ಡ ಇಶ್ಯೂ ಮಾಡಿಬಿಟ್ರು. ಅಲ್ಲಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಕೊಲೆ ಮಾಡಿಬಿಟ್ಟಿದ್ದಾರೆ ಪರೇಶ್ ಮೆಸ್ತಾನಿಗೆ ಅಂತ ಹೇಳಿದ್ರು. ನಾನು ತಕ್ಷಣ ಮುಖ್ಯಮಂತ್ರಿ ಆಗಿದ್ದೆ. ನಾನು ಹೋಮ್ ಮಿನಿಸ್ಟರ್ಗೆ ಹೇಳಿದೆ, ಸಿಬಿಐ ಕೊಟ್ಬಿಡೋಣ ಈ ಕೇಸನ್ನ ಅಂತೇಳಿ. ಸಿಬಿಐ ಕೊಟ್ಟೆ. ಈ ಬಿಜೆಪಿಯವರು ಸಿಬಿಐ ಏನ್ ಹೇಳ್ತಿರು ಗೊತ್ತಾ? ಚೋರ್ ಬಚಾವ್ ಸಂಸ್ಥೆ. ನೀನು ಕೇಂದ್ರದ ಮಂತ್ರಿ ಆಗಿದೆ ಶೀಲಂ. ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಿದ್ರು ಆ ಕಾಲದಲ್ಲಿ. ನಾನು ಸಿಬಿಐ ಕೊಟ್ಟೆ. ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಆದ್ರೂ ಹೆದರಲಿಲ್ಲ ನಾನು. ಯಾಕಂದ್ರೆ ಸತ್ಯ ಗೊತ್ತಾಗಬೇಕಲ್ಲ. ಸಿಬಿಐನವರು ಈಗ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಕೊಲೆಯಲ್ಲ, ಸಹಜ ಸಾವು. ಈಗ ಏನ್ ಹೇಳ್ತಾರೆ ಬಸವರಾಜ ಬೊಮ್ಮಾಯಿ, ಕಟೀಲ್, ಏನ್ ಹೇಳ್ತಾರೆ ಇವರು? ಸಿಬಿಐ ಯಾರ ಕೈ ಕೆಳಗಡೆ ಇರೋದು? ಅಮಿತ್ ಶಾ ಹೋಮ್ ಮಿನಿಸ್ಟ್ರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ, ಅವ್ರ ಕೈ ಕೆಳಗಡೆ ಇರ್ತಕ್ಕಂಥದ್ದು ಸಿಬಿಐ. ಅವರೇ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ರೆ ಒಂದು ತಕ್ಷಣ ಅಧಿಕಾರದಲ್ಲಿರಬಾರ್ದು, ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವರು. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಅನಂತಕುಮಾರ್ ಹೆಗ್ಡೆ ಇದನ್ನಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಕೂಡ ನಾಲಾಯಕ. MP ಆಗೋದಿರಲಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಕೂಡ ನಾಲಾಯಕ. ಇಂಥವ್ರು ಇಟ್ಕೊಂಡು ಈ ರಾಜ್ಯ, ಈ ದೇಶ ಆಳ್ತಾ ಇದ್ದಾರೆ ಇವರು. ಈ ಸರ್ಕಾರ ಬಂದ ಮೇಲೆ ರಾಜ್ಯ ಎಲ್ಲ ಹಾಳಾಗಿದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ಯುವಕರನ್ನ ಜಾತಿ ಧರ್ಮದ ಆಧಾರದ ಮೇಲೆ ಎತ್ಕಟ್ಟಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಹೋಗ್ಬೇಕಾದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲೇಬೇಕು. ಈ ರಾಜ್ಯ ಉಳಿಬೇಕಾದ್ರೆ, ಈ ದೇಶ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು. ಅದಕ್ಕೋಸ್ಕರನೇ ಒಡೆದ ಮನುಷ್ಯಗಳನ್ನು ಒಂದುಗೂಡಿಸ್ಲಿಕ್ಕೆ, ಭ್ರಷ್ಟಾಚಾರ ತೊಲಗಿಸ್ಲಿಕ್ಕೆ, ರೈತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ, ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಶ್ರೀನಗರದವರೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಈ ಯಾತ್ರೆ ಇದೆಯಲ್ಲ, ಬಿಜೆಪಿಯವರು ಯಾರಾದರೂ ಮಾಡಿದ್ದಾರೆ ಅಂದ್ರೆ ದೇಶದ ಐಕ್ಯತೆಗೋಸ್ಕರ, ದೇಶದ ಒಗ್ಗಟ್ಟಿಗೋಸ್ಕರ, ದೇಶದಲ್ಲಿ ಸಾಮರಸ್ಯ ಬೆಳೆಸಲಿಕ್ಕೋಸ್ಕರ ಯಾರಾದರೂ ಪಾದಯಾತ್ರೆ ಮಾಡಿದಾರ? ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಒಟ್ಟುಗೂಡಿಸೋದು,
ಭಾರತೀಯ ಜನತಾ ಪಕ್ಷ ಮನುಷ್ಯರ ಮದುವೆ ಬೆಂಕಿ ಇಡ್ತಕ್ಕಂಥದ್ದು. ಇದು ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇಲ್ಲಿ ಪಾದಯಾತ್ರೆ ಮಾಡಿದ್ದು, ಜನಾರ್ದನ್ ಪೂಜಾರಿ ಅವರು ಕೂಡ ಭಾಗವಹಿಸಿದ್ರು ಆ ಪಾದಯಾತ್ರೆಯಲ್ಲಿ. ಉಳ್ಳಾಳದಿಂದ ಮಲ್ಪೆವರೆಗೆ ಪಾದಯಾತ್ರೆ ಮಾಡಿದ್ದು. ಕಾಂಗ್ರೆಸ್ ನಡೆಗೆ ಸಾಮರಸ್ಯದ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡಿದ್ದು. 2003ರಲ್ಲಿ 7 ಸ್ಥಾನಗಳನ್ನು ಗೆದ್ದಿದ್ದು ನಾವು. 8ರಲ್ಲಿ 7 ಸ್ಥಾನಗಳನ್ನು ಗೆದ್ದಿದ್ದು. ಉಡುಪಿನಲ್ಲಿ 5 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಗೆದ್ದಿದ್ದು. ಅದು ಮತ್ತೆ ಪುನರಾವರ್ತನೆ ಆಗಬೇಕು. ನನ್ನ ಪ್ರಕಾರ ಯುವಕರು ಅರ್ಥ ಮಾಡ್ಕೊಂಡಿದ್ದಾರೆ, ಈ ಕರಾವಳಿ ಪ್ರದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮ ಬದ್ಧತೆಯನ್ನ ಕಾಳಜಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿದೆ. ನೀವೆಲ್ಲರೂ ಕೂಡ 2023ರ ಚುನಾವಣೆಯಲ್ಲಿ ಕರಾವಳಿ ಪ್ರದೇಶದಲ್ಲಿ 2013 ರೀತಿಯಲ್ಲಿ ತೀರ್ಪನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ನಮಗೆ ಅಧಿಕಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನೀವೆಲ್ಲ ಬುದ್ಧಿವಂತರು, ರಾಜಕೀಯವಾಗಿ ವಿದ್ಯಾವಂತರು, ಹೆಚ್ಚು ಲಿಟರಸಿ ಪರ್ಸೆಂಟ್ ಇರೋದು ಉಡುಪಿ ಮತ್ತು ಮಂಗಳೂರಿನಲ್ಲಿ, ರಾಜಕೀಯ ಪ್ರಬುದ್ಧತೆ ಇರ್ತಕ್ಕಂಥದ್ದು ಇಲ್ಲಿ. ದಯಮಾಡಿ ಯೋಚನೆ ಮಾಡಿ, ಚಿಂತನೆ ಮಾಡಿ, ಕಾಂಗ್ರೆಸ್ ಅನ್ನ ಬೆಂಬಲಿಸಿ. ನಾವು ಕೊಟ್ಟ ಮಾತಿನಂತೆ ನಡ್ಕೊತೀವಿ. ಮಾತಿಗೆ ತಪ್ಪಲ್ಲ. ಇದು ಸಾಬೀತಾಗಿದೆ 2013ರಿಂದ 2018ರವರೆಗೆ. ಹಿಂದೆನೂ ಕೂಡ ಸಾಬೀತಾಗಿದೆ. ಮುಂದೆನೂ ಕೂಡ ನಾವು ನಿಮ್ಮ ವಿಶ್ವಾಸಕ್ಕೆ ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.